KMC ಆಸ್ಪತ್ರೆ ಮಂಗಳೂರು ಇವರಿಂದ ಇವತ್ತಿನ ಈ ರಕ್ತದಾನ ಶಿಬಿರದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬಂದಿರುವಂತಹ ಎಲ್ಲರನ್ನ ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವತ್ತಿನ ಕಾರ್ಯಕ್ರಮದ ಈ ಸಭಾ ಕಾರ್ಯಕ್ರಮದ ಉದ್ಘಾಟನೆಯ ಪ್ರಮುಖ ಅತಿಥಿಗಳನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವತ್ತಿನ ಶಿಬಿರದ ಉದ್ಘಾಟಕರಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀ ಶ್ರೀನಿವಾಸ ಕೆ, ನಿವೃತ್ತ ಎಲೆಕ್ಟ್ರಿಕಲ್ ಇಂಜಿನಿಯರ್ NMPT. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. दीपज्योतिर्नमोस्तुते. दीपज्योतिः परब्रह्म. दीपज्योतिर्जनार्दनः. दीपज्योतिः परब्रह्म. दीपज्योतिर्जनार्दनः. दीपो हरतु मे पापं. सन्ध्यादीप नमोस्तुते. ओ दीप ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ ಬೇರಿ, ಸ್ನೇಹ ಸಂಗಮ ರಿಜಿಸ್ಟರ್ ಸೋಮೇಶ್ವರ ಉಚ್ಚಿಲ, ಹಾಗೆ ಇವರ ಸಹಯೋಗದೊಂದಿಗೆ SS ರತ್ನ ವೈನ್ ಗೇಟ್ ಮಂಗಳೂರು ಇವರ ಸಹಕಾರದಿಂದ KMC ಆಸ್ಪತ್ರೆ ಮಂಗಳೂರು ಇವರಿಂದ ಇವತ್ತು ರಕ್ತದಾನ ಶಿಬಿರ ನಡೆಯಲಿಕ್ಕಿದೆ. ಬಹುಶಃ ಹಲವಾರು ವರ್ಷಗಳಿಂದ ಕೋಟೆಕಾರ್ ಪರಿಸರದಲ್ಲಿ ಗುರುಸ್ವಾಮಿ ದಿವಂಗತ KR ಪ್ರಭಾಕರನ್ ಇವರ ಸ್ಮರಣಾರ್ಥ ಕಾರ್ಯಕ್ರಮ ನಡೆಯುತ್ತಾ ಇದ್ದು ರಕ್ತದಾನ ಶಿಬಿರ, ವೈದ್ಯಕೀಯ ಶಿಬಿರ ಕಾರಣಾಂತರದಿಂದ ಅಲ್ಲಿ ನಡೆಸಲು ಅಸಾಧ್ಯವಾದ ಕಾರಣ ಸಾರ್ವಜನಿಕ ಶ್ರೀ ಗಣೇಶ ಸಮಿತಿ ಹಾಗೂ ಸ್ನೇಹ ಸಂಗಮ ಇವರ ಸಹಕಾರದಿಂದ ವಿಜನ್ ಕುಡ್ಲ ರಿಜಿಸ್ಟರ್ಡ್ ಮಂಗಳೂರು ಇವರ ಜೊತೆಗೂಡಿ ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಪ್ರಥಮವಾಗಿ ನಮಗೆ ಈ ಕಾರ್ಯಕ್ರಮಕ್ಕೆ ಶಿಬಿರದ ಉದ್ಘಾಟಕರಾಗಿ ಬಂದಂತ ಗುರುಸ್ವಾಮಿಯ KR ಪ್ರಭಾಕರನ್ ಗುರುಸ್ವಾಮಿ ಇವರ ಆತ್ಮೀಯರು, ಅವರ ಶಿಷ್ಯರು ಆದಂತ ಶ್ರೀ ಶ್ರೀನಿವಾಸ್ ಕೆ, ನಿವೃತ್ತ ಎಲೆಕ್ಟ್ರಿಕಲ್ ಇಂಜಿನಿಯರ್ NMPT, ಇವರು ಗುರುಸ್ವಾಮಿಯ ತುಂಬ ಆತ್ಮೀಯರಂದ್ರೆ ಗುರುಸ್ವಾಮಿಯವರು ಇರುವಾಗ ಏನಿದ್ರು ಮೊದಲಿಗೆ ಯಾವುದೇ ಕೆಲಸ ಕಾರ್ಯಕ್ಕೆ ಹೊರಡುವುದಾದ್ರೆ ಮೊದಲು ಹೋಗೋದು ನಮ್ಮ ಶ್ರೀನಿವಾಸರ ಮನೆಗೆ. ನಾವು ಹೀಗೆ ಒಂದು ಕೆಲಸವನ್ನು ಮುಂದುವರಿಸ್ತೇವೆ, ನಿಮ್ಮ ಸಹಕಾರ ಬೇಕಂತೇಳಿ ಅವರ ಹತ್ರ ಹೇಳಿದ ಕೂಡಲೇ ಅವರು ಕೈ ಎತ್ತಿ ಏನಾದರೂ ಕೊಡ್ತಾರೆ. ಅದು ಗುರುಸ್ವಾಮಿಯ ಬಾಯಲ್ಲೇ ಹೇಳ್ತಿದ್ರು. ನಾವು ಶ್ರೀನಿವಾಸರ ಹತ್ರಕ್ಕೆ ಯಾವ ಕಾರ್ಯಕ್ರಮವನ್ನು ಹಿಡ್ಕೊಂಡು ಹೋದ್ರು ಅದು ನಮಗೆ ಇದುವರೆಗೆ ಅಸಾಧ್ಯ ಅಂತೇಳಿ ಆಗಲಿಲ್ಲ, ಒಳ್ಳೆ ರೀತಿಯಲ್ಲಿ ನಡೆಸಿದೆ ಅಂತೇಳಿ. ಸಾಧಾರಣ ನಾವು ದೇವರ ಪಟವನ್ನು ಇಟ್ಟು ಪೂಜಿಸ್ತೇವೆ. ಅದೇ ರೀತಿ ಇವರು ಅಯ್ಯಪ್ಪ ಸ್ವಾಮಿಯನ್ನು ಒಂದು ಫೋಟೋ ಇದೆಯಾ, ಅದರ ಬದಿಯಲ್ಲೇ ಅದರ ಒಟ್ಟಿಗೆ ಗುರುಸ್ವಾಮಿಯವರ ಫೋಟೋವನ್ನು ಇಟ್ಟುಕೊಂಡು ಒಂದು ಭಾವಚಿತ್ರವನ್ನು ಇಟ್ಟುಕೊಂಡು ಆ ಅಯ್ಯಪ್ಪ ಸ್ವಾಮಿಗೆ ನಮಿಸಿದವರಿಗೆ ಆ ಗುರುಸ್ವಾಮಿ ಅಂತೇಳಿ ಅವರು ಪೂಜ್ಯ ಭಾವನೆಯಿಂದ ನೋಡಿದಂಥ ಗುರುಸ್ವಾಮಿ ಅವರಿಗೆ ವಂದಿಸಿ ಅವರು ಯಾವಾಗಲೂ ಮನೆಯಿಂದ ಹೊರಡುದು ಅಂತೇಳಿ ಅವರ ಬಾಯಿಂದಲೇ ಅವರು ಹೇಳ್ತಾರೆ, ನಾವು ನೋಡಿದ್ದೇವೆ ಕೂಡ. ಹಾಗಾದರೆ ಆ ಗುರುಸ್ವಾಮಿಯವರ ಆತ್ಮೀಯ ಅವರದ್ದು ಏನಿರ್ಬೋದು ಅಂತ ಹೇಳಿ ನಾವೇ ಈ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಅವರು ನೀಡಿದ್ದಾರೆ. ಇನ್ನು ಮುಂದೆ ಕೂಡ ಯಾವುದೇ ಕಾರ್ಯಕ್ರಮ ಮಾಡೋದಾದರೂ ಅವರು ನಮ್ಮ ಜೊತೆಗಿದೆ ಅಂತೇಳಿ ಇದ್ದೇನಂತೇಳಿ ನಮಗೆ ಮಾತನ್ನು ಕೂಡ ಕೊಟ್ಟಿದ್ದಾರೆ. ಗುರುಸ್ವಾಮಿ ಯಾವುದೇ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಜೊತೆಗಿದ್ದೇನೆ ಅಂತೇಳಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸುಮನ್ ಶೆಟ್ಟಿ ಇವರು ಬರಬೇಕಿತ್ತು, ಕಾರಣಾಂತರದಿಂದ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಆದರೂ ಅವರಿಗೆ ನಾವು ಏನು ಹೇಳಿದೆವು, ಒಂದು ಕಾರ್ಯಕ್ರಮ ಉಂಟು ಬರಬೇಕಂತೇಳಿ, ಅವರು ಆ ಕೆಲಸವನ್ನು ನೆನಪಲ್ಲಿಟ್ಟು ಅವರೇನು ಜವಾಬ್ದಾರಿ ಉಂಟು ಅದನ್ನು ಇನ್ನೊಬ್ಬರಿಗೆ ವಹಿಸಿಕೊಟ್ಟಿದ್ದಾರೆ. ಡಾಕ್ಟರ್ ಪೃಥ್ವಿ ಶೆಟ್ಟಿ ಅಂತೇಳಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಡಾಕ್ಟರ್ ಸುಮಂತ ಶೆಟ್ಟಿ ಅವರ ಮಾತಿಗೆ ಹೋಗ್ಬಿಟ್ಟು
ಪ್ರಭಾಕರ್ ಗುರುಸ್ವಾಮಿ ಅವರು ನನಗೆ ತಂದೆಗೆ ಸಮಾನ. ಅಂಥ ಗುರುಸ್ವಾಮಿಯವರು ನನಗೆ ಸಿಗಲಿಕ್ಕೆ ಭಾರಿ ಕಷ್ಟ ಉಂಟು. ಯಾಕೆಂದರೆ ಈಗ ಗುರುಸ್ವಾಮಿಗಳಿದ್ದಾರೆ, ಅವರು ಅವರವರ ಸ್ವಾರ್ಥವನ್ನೇ ನೋಡ್ತಾರೆ ಬಿಟ್ಟರೆ ಬೇರೆ ಏನು ಮಾಡ್ತಾ ಇಲ್ಲ. ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ, ಪ್ರಭಾಕರ್ ಗುರುಸ್ವಾಮಿ ಹಾಗಲ್ಲ. ಅವರು ಅವರ ಸ್ವಾರ್ಥವನ್ನು ಯಾವ ಇದಕ್ಕೂ ಉಪಯೋಗಿಸ್ತಿಲ್ಲ. ಅವರು ಅದರಲ್ಲಿ ಅವರು ಗುರುಸ್ವಾಮಿ ಆಗಿದ್ದಾಗ ನಮ್ಮ ಶಿಷ್ಯರ ಕಾಣಿಕೆ ಏನಿದ್ರು ಏನು ಬಿದ್ದರೂ ಅದನ್ನು ದೇವಸ್ಥಾನದ ಉಪಯೋಗಕ್ಕೆ ಯೂಸ್ ಮಾಡ್ತಿದ್ರು ಬಿಟ್ಟರೆ ಬೇರೆ ಯಾವ ಕೆಲಸಕ್ಕೂ ಅದವರು ಅವರ ಸ್ವಂತ ಕೆಲಸಕ್ಕೆ ಅವರು ಯೂಸ್ ಮಾಡಿದವರಲ್ಲ. ಹಾಗೆ ಈಗ ನಾನು ಎಷ್ಟೋ ಕಡೆ, ನಾನು ಹೇಳಿದರೆ 35 ವರ್ಷ ಶಬರಿಮಲೆಗೆ ಹೋಗಿ ಬಂದಿದ್ದೇನೆ. ಈಗ ಶಬರಿಮಲೆಗೆ ಹೋಗೋದನ್ನು ನಿಲ್ಲಿಸ್ತಿರ್ತೇನೆ. ಹಾಗೆ ಈಗಿನ ಗುರುಸ್ವಾಮಿಗಳು ಹೇಗೆ ಹೇಳಿದರೆ ನಮಗೆ ಸಂಪಾದನೆ ಎಷ್ಟಾಗ್ತದೆ ಅಂತೇಳಿ ನೋಡ್ತಾರೆ. ಇಲ್ಲಿ ಯಾರಾದ್ರೂ ಇರ್ತಾರೆ ಅನ್ನೋ ಗೊತ್ತಿಲ್ಲ ನನಗೆ. ಸಂಪಾದನೆ ನಮಗೆ ಮನೆಗೆ ಕೊಂಡವರಿಗೆ ಎಷ್ಟು ಸಿಗ್ತದೆ ಅದನ್ನೇ ಲೆಕ್ಕ ಹಾಕ್ತಾರೆ. ವರ್ಷದಲ್ಲಿ ಬೇಕಾದ್ರೆ 12 ಸಲವೂ ಗುರುಸ್ವಾಮಿಯಾಗಿ ಶಿಷ್ಯರನ್ನು ಕರ್ಕೊಂಡೋಗಿ ಬರ್ತಾರೆ. ಅಂಥ ಗುರುಸ್ವಾಮಿಗಳೇ ಜಾಸ್ತಿ ಇರೋದು ಈಗ ಮಂಗಳೂರಿನಲ್ಲಿ ನಾನು ನೋಡಿದ ಪ್ರಕಾರ. ಆದರೆ ಇಂಥ ಗುರುಸ್ವಾಮಿಯನ್ನು ಪಡಿಬೇಕಾದ್ರೆ ನಮ್ಮಂಥ ಶಿಷ್ಯರಿಗೆ ತುಂಬ ಒಂದು ಭಾಗ್ಯ ಬೇಕು. ಕೆಲವರಿಗೀಗ ಇಲ್ಲಿ ಇದ್ದವರಿಗೂ ಕೆಲವರಿಗೂ ಸಿಟ್ಟು ಬರಲಿಕ್ಕೆ ಸಾಕು, ನಾನು ಏನೋ ಮಾತಾಡ್ತೇನೆ ಅಂತೇಳಿ ಸಿಟ್ಟು ಮಾಡಬೇಡಿ. ಇದ್ದದ್ದನ್ನು ಹೇಳ್ತಾ ಇದ್ದೇನೆ ನಾನು, ಯಾಕೆಂದರೆ ನನ್ನ ಎಕ್ಸ್ಪೀರಿಯನ್ಸ್ ಹಾಗೆ ಇದೆ. ಮತ್ತು ಈ ರಕ್ತದಾನ ಶಿಬಿರವನ್ನು ಮಾಡುವಾಗ ಅದಕ್ಕೂ ಅಬ್ಜೆಕ್ಷನ್ ತಂದವರು ಇದ್ದಾರೆ. ಯಾಕೆಂದರೆ ಮೊದಲು ಕೋಟೆಕಾರ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲೇ ನಡೀತಾ ಇತ್ತು. ಈಗ ಏನೇನೋ ಕಾರಣ ಹೇಳಿ ಅದನ್ನು ತಪ್ಪಿಸ್ತಾ ಇದ್ದಾರೆ. ಅದು ಸರಿಯಲ್ಲ ಅಂತೇಳಿ ನನ್ನ ಭಾವನೆ. ಯಾಕೆಂದರೆ ಈ ಗುರುಸ್ವಾಮಿಯ ಸ್ಮರಣಿಕೆಯಾಗಿ ನಾವು ಮಾಡ್ತಾ ಇರುವ ಈ ಕೆಲಸ, ಅವರು ಆ ಅಯ್ಯಪ್ಪ ಸ್ವಾಮಿಯ ಗುಡಿಗೋಸ್ಕರ ಅವರು ಬಂದ ಶ್ರಮ ಅದನ್ನೆಲ್ಲ ಎಣಿಸಿದರೆ ಇವರು ಮಾಡ್ತಾ ಇರೋದು ತಪ್ಪು. ಅದಕ್ಕೆ ನಮ್ಮ ಮನೆಗೆ ಬಂದಿದ್ದರು, ಅಶೋಕ್, ರವಿ ಎಲ್ಲ ಬಂದಿದ್ದರು. ಬಂದವರಿಗೆ ನಾನು ಹೇಳಿದೆ, ನೀವು ಏನು ಬೇಕಾದರೂ ಮಾಡಿ, ಅದಕ್ಕೆ ನನ್ನ ಸಹಕಾರ ಇದ್ದೇ ಉಂಟು. ನಾನು ಯಾವಾಗಲೂ ನಿಮ್ಮ ಜೊತೆ ಇದ್ದೇನೆ. ನೀವು ಈ ಕೆಲಸ ಅಲ್ಲ, ನೆಕ್ಸ್ಟ್ ಇನ್ನು ಮಕ್ಕಳಿಗೆ ಏನಾದರೂ ಬುಕ್ಸ್ ಕೊಡೋದು ಅಥವಾ ವಿದ್ಯಾಭ್ಯಾಸಕ್ಕೆ ಯಾವುದಾದ್ರೂ ಹೆಲ್ಪ್ ಅಂಥದ್ದಿದ್ರೆ ಹೇಳಿ, ನಾನು ಅದಕ್ಕೆ ಸಹಕಾರ ಮಾಡ್ತೇನೆ. ಯಾಕೆಂದರೆ ನಾನು ವರ್ಷದಲ್ಲಿ ಒಂದು 2 ಮಕ್ಕಳಿಗಾದರೂ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡ್ತೇನೆ. ಇದು ಒಂದು ಈಗದ್ದಲ್ಲ, ಹೇಳಿದರೆ ಮೊದಲಿಂದ ಬಂದ ಒಂದು ಇದು. ಒಂದು ಸ್ಟೂಡೆಂಟ್ ಹೇಳಿದರೆ ನಾನು ಹಣವನ್ನು ತಂದೆ ತಾಯಿ ಹತ್ರ ಕೊಡೋದಿಲ್ಲ, ಡೈರೆಕ್ಟ್ ಹೋಗಿ ಒಂದು ಸ್ಕೂಲಿಗೆ ಪೇಮೆಂಟ್ ಮಾಡ್ತೇನೆ. ಅವರಿಗೆ ಬೇಕಾದರೆ ಬುಕ್ಸ್ ಕೊಡ್ತೇನೆ, ಡ್ರೆಸ್ ಕೊಡ್ತೇನೆ, ಎಲ್ಲ ಕೊಡ್ತೇನೆ. ಇದು ಯಾಕೆ ಮಾಡ್ತಾ ಇದ್ದೇನೆ ಹೇಳಿದರೆ, ವಿದ್ಯೆ ದಾನ, ಅನ್ನದಾನ, ರಕ್ತದಾನ ಇದೆಲ್ಲ ಒಂದು ಪ್ರಾಮುಖ್ಯವಾದ ಕೆಲಸ. ಅದು ಮಾಡಿದರೆ ಅದರ ಮಾಡಿದ ವೃತ್ತಿ ಇದರಿಂದಾಗಿ ನಮಗೇನು ಲಾಸ್ ಆಗೋದಿಲ್ಲ. ಯಾಕೆಂದರೆ ನಾನು ಇದು ಯಾಕೆ ಹೇಳ್ತಾ ಇದ್ದೆ ಹೇಳಿದರೆ, ನನ್ನ ಮಕ್ಕಳು ನಿಜವಾಗಿ ಹೇಳ್ತೇನೆ ಒಳ್ಳೆ ಪೊಸಿಷನ್ನಲ್ಲಿದ್ದಾರೆ. ಮಗಳು ಅಮೆರಿಕದಲ್ಲಿದ್ದಾರೆ, ಮಗ ಪೂನಾದಲ್ಲಿದ್ದಾನೆ, ಜಾಬಲ್ಲಿದ್ದಾರೆ, ಮಗಳಿಗೆ ಮದುವೆ ಆಗಿದೆ, ಎಲ್ಲ ಆಗಿದೆ. ಎಲ್ಲ ಇದೊಂದು ನಾನು ಮಾಡಿದ್ದ ಕೆಲಸದಲ್ಲಿ ಅದು ಪುಣ್ಯ ಬಂದಿರಬೇಕು ಅಂತೇಳಿ ನನ್ನ ಭಾವನೆ. ಮತ್ತು ನಾನು ದೇವರನ್ನೇ ನಂಬಿಕೊಂಡಿರುವುದು. ಆದ್ದರಿಂದ ಇವತ್ತಿನ ಈ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಈ ಅಶೋಕ್, ರವಿ ಮತ್ತು ಉಳಿದವರು ಯಾರೆಲ್ಲ ನನಗೆ ಗೊತ್ತಿಲ್ಲ. ಮತ್ತು ಇವರು ನಮ್ಮ ವಿಜಯನ್ ಕುಡ್ಲ, ಅವರು ಮೀನು ಇದು ವಿಜಯನ್ ಕುಡ್ಲ. ಹಾಗೆ ಇಲ್ಲಿಯ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ, ಸ್ನೇಹ ಸಂಗಮ ಸೋಮೇಶ್ವರ ಉಚ್ಚಿಲು, ಇವರೆಲ್ಲ ಸೇರಿ ಮಾಡ್ತಾ ಇರುವಂಥದ್ದು. ಇದು ಚೆನ್ನಾಗಿ ಆಗಲಿ, ಇದು ಹೀಗೆ ಮುಂದುವರಿತಾ ಇರಲಿ. ನಾನು ನನ್ನ ಮನೆ ಇರೋದು ಸುರತ್ಕಲ್ನಲ್ಲಿ, ಆದರೂ ನಾನು ಆ್ಯಕ್ಚುಲಿ ನಾನಿವತ್ತು ಬೆಂಗಳೂರಿಂದ ಬಂದದಷ್ಟೇ. ಆದರೆ ನಾನು ಬಂದಿದ್ದೇನೆ, ಇದಕ್ಕೆ ಮುಖ್ಯ ಅತಿಥಿಯಾಗಿ ಇರುವವರು ಸುಮತಿ ಇನ್ನೂ ಬಂದಿಲ್ಲ ಅಂತ ಕಾಣಿಸ್ತದೆ ಮಂಗಳೂರಿಗೆ. ಯಾಕೆಂದರೆ ಬಸ್ಸಲ್ಲಿ ಎಲ್ಲೋ ಸ್ಟಕ್ ಆಗಿರಬೇಕು. ಹೇಳಿದ್ರೆ ಘಾಟಿಯ ಪರಿಸ್ಥಿತಿ ಈಗ ಆ ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಏನೋ ಒಂದು ಪ್ರೋಗ್ರಾಮ್ ಉಂಟಂತೆ, ಹಾಗೆ ಸ್ವಲ್ಪ ಏನೋ ತೇರಿಸ್ಕೊಂಡು ಏನೋ ಮಾಡಿಕೊಂಡು ಮಂಗಳೂರಿಗೆ ಬಂದುಬಿಟ್ಟಿದ್ದ. ಆದರೆ ಮಂಗಳೂರಿಗೆ ಬಂದವನಿಗೂ ನನಗೆ ಬರುವಾಗ 6 ಗಂಟೆ 6:30 ಆಗಿದೆ. ಅಷ್ಟೊತ್ತಿಗೆ ರವಿಯವರು ಫೋನ್ ಮಾಡಿ ಹೇಳಿದರು, ಸರ್ ನೀವು ಮಡಿನಲ್ಲಿದ್ದೀರಿ, ನಾನು ನಿಮ್ಮನ್ನು ಮನೆಗೆ ಡ್ರಾಪ್ ಮಾಡ್ತೇನೆ, ನಿಮ್ಮ ಗಾಡಿಯಲ್ಲಿ ನೀವು ಬನ್ನಿ ಅಂತ.
ಹಾಗೆ ರವಿಯವರು ಪಡೀಲಿನಲ್ಲಿ ನನಗೋಸ್ಕರ ಕಾಯ್ತಾ ಇದ್ರು. ಹಾಗೆ ಪಡೀಲಿನಲ್ಲಿ ಉಳ್ಕೊಂಡೆ, ಮತ್ತೆ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಇಲ್ಲಿಗೆ ಓಡಿಕೊಂಡು ಬಂದೆ. ನಾನು ಇನ್ನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಇಷ್ಟನ್ನೇ ಮಾತಾಡಿ ನಾನು ನನ್ನ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನನಗೆ ಉದ್ಘಾಟಕರಾಗಿ ವಹಿಸಿಕೊಟ್ಟದಕ್ಕೆ ನಾನು ಇಲ್ಲಿ ಬಂದ ಎಲ್ಲ ಬಂಧು ಬಳಗದವರಿಗೆ ನಾನು ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಮಾನವ ಜನ್ಮ ದೊಡ್ಡದು, ಇದನ್ನ ಹಾಡು ಮಾಡದರೆ ಉಚ್ಚಪ್ಪಗಳಿಗ ಎಂಬ ವಚನ ಸಾಹಿತ್ಯದೊಂದಿಗೆ ಬಹುಶಃ ಮಾನವ ಮೂಳೆ ಮಾಂಸಗಳ ಹೊದಿಕೆ ಅಂತ ಹೇಳಿ ದಾಸಶ್ರೇಷ್ಠ ಪರಂಪರೆ ಹೇಳ್ತದೆ. ಅಂತಹ ಈ ಒಂದು ಜೀವನವನ್ನ ನಾವು ಎಷ್ಟು ವರ್ಷ ಬದುಕ್ತೇವ, ಎಷ್ಟು ವರ್ಷ ಗೊತ್ತಿಲ್ಲ. ಆದ್ರೆ ಇವತ್ತು ಮಾಡುವಂತ ರಕ್ತದಾನ ನಾವೆಲ್ಲ ಕಡೆ ಹೋದಾಗ ಹೇಳ್ತೇವೆ ಪರಿಸ್ಥಿತಿಗೆ ಅನುಗುಣವಾಗಿ, ದಾನಕ್ಕಿಂತ ದೊಡ್ಡ ದಾನ ಅನ್ನದಾನ ಅಂತ ಹೇಳಿ. ಆ ಅನ್ನದಾನದ ಮೂಲಕ ನಮ್ಮ ದೇಹಕ್ಕೆ ಶಕ್ತಿಯನ್ನ, ನಮಗೆ ಬೇಕಾಗುವಂತ ಸಾಮರ್ಥ್ಯವನ್ನ ರಕ್ತದ ಮೂಲಕ ಇಡೀ ನಮ್ಮ ದೇಹದ ನರನಾಡಿಗಳಿಗೆ ಪ್ರಚರಿಸುವಂತಹ ಸಂದರ್ಭದಲ್ಲಿ ವರ್ಷಕ್ಕೆ ಈಗಾಗಲೇ ನನ್ನ ಆತ್ಮೀಯ ಸಹೋದರ ಹೇಳಿದರು, ವರ್ಷಕ್ಕೆ 4 ಸಲ ರಕ್ತದಾನ ಯಾವಾಗ ಮಾಡ್ತೇವೆಯಾ ಹಾಗೆ ನಮ್ಮ ದೇಹ ಕೂಡ ಒಳ್ಳೆ ರೀಸೈಕಲ್ ಆಗುತ್ತೆ, ಮತ್ತೆ ಪರಿಶುದ್ಧತೆ ಆಗುತ್ತೆ. ಮನೆಯಲ್ಲಿ ನಮ್ಗೆ ಹೆಣ್ಮಕ್ಳಿಗೆ ಗೊತ್ತು, ವರ್ಷಕ್ಕೊಮ್ಮೆ ಅದು ಧೂಳು ಹೊರಗೆ ಹಾಕ್ಬೇಕು ಅಂತ ಹೇಳ್ತಾರೆ. ಹಾಗೆ ದೇಹದಲ್ಲಿರುವಂತಹ ಕಶ್ಮಲಗಳನ್ನ, ನಮಗೆ ಬೇಡವಾದಂತಹ ತ್ಯಾಜ್ಯಗಳನ್ನ ಕೂಡ ಹೊರಗೆ ಹಾಕುವ ಸಂದರ್ಭದಲ್ಲಿ ಎಷ್ಟು ನಾವು ರಕ್ತದಾನವನ್ನ ಮಾಡ್ತೇವ ಅಷ್ಟು ರಕ್ತ ಪರಿಶುದ್ಧವಾಗುತ್ತೆ. ಅದು ಕೂಡ ಇನ್ನೊಂದು ಕಡೆಗಳಲ್ಲಿ ಮೂಢನಂಬಿಕೆಯನ್ನು ಬಿಟ್ಟು ಮೂಢನಂಬಿಕೆ ಇದೆ. ನೆತ್ತೇರಿ ಕೊಲಿ ಕೂಡಲೇ ಅಲ್ಪ ವೀಕ್ನೆಸ್ ಸ್ಟಾರ್ಟ್ ಹಾಕೊಂಡು ಅಲ್ಲ ನಮ್ಮಲ್ಲಿರುವ ಶಕ್ತಿ ಕುಂದುತ್ತದೆ ಅಂತ ಹೇಳಿ. ಖಂಡಿತವಾಗಿಯೂ ಇಲ್ಲ. ಇಲ್ಲಿ ವಿಶೇಷವಾಗಿ ವೈದ್ಯಾಧಿಕಾರಿಗಳಿದ್ದಾರೆ. ಪ್ರತಿ ನಿಮಿಷಕ್ಕೂ ಕೂಡ ನಮ್ಮ ರಕ್ತದ ಸಂಖ್ಯೆ ನಾವು ತಿನ್ನುವಂತಹ ಯೋಗ್ಯ ಆಹಾರ ಪದಾರ್ಥಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಸ್ನೇಹಿತರೆ, ನಾನಾಗಲೇ ಹೇಳಿದೆ ವಚನದ ಮಾತು, ಮನುಷ್ಯ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಗುರುಸ್ವಾಮಿ ಪ್ರಭಾಕರಣ್ಣವರ ಶಿಷ್ಯರು ಬಹಳ ಹಿರಿಯರು ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳುವಾಗ ಬಹಳ ಸಂತೋಷ ಆಯ್ತು. ಇವತ್ತು ಮನುಷ್ಯನನ್ನ ದೇವರ ರೂಪದಲ್ಲಿ ಯಾವಾಗ ಕಾಣ್ತೇವೆ ಅಂತ ಹೇಳಿದ್ರೆ, ಕೇವಲ ತನ್ನ ಸ್ವಾರ್ಥ ಮತ್ತು ಕುಟುಂಬಕ್ಕೆ ತನ್ನ ಜೀವನವನ್ನ ಸವಿಸಿ ಅವನು ದಿವಂಗತನಾದ್ರೆ ಬಹುಶಃ ಕುಟುಂಬದವರು 1-2 ವರ್ಷ ಶ್ರದ್ಧಾಂಜಲಿಯ ಸವಿ ನೆನಪನ್ನ ಮಾಡ್ತಾರೆ. ಯಾವಾಗ ಸಮಾಜಮುಖಿಯಾಗಿ ಇವತ್ತು ಗುರುಸ್ವಾಮಿಯವರ ಪಾದ ಸದಿದ್ರು ಕೂಡ ಒಂದು ದೇವರ ಸ್ಥಾನದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಅಶೋಕಣ್ಣ ಆಗ ಹೇಳಿದ್ರು ಸ್ವಾಗತದಲ್ಲಿ. ಅಂತ ಒಂದು ವ್ಯಕ್ತಿತ್ವ ಬರಬೇಕಿದ್ರೆ ಖಂಡಿತವಾಗಿಯೂ ಸ್ನೇಹಿತರೆ ಎಲ್ಲರಿಗೂ ಕೂಡ ಸಾಧ್ಯ. ತಮ್ಮದೇ ಆದಂತಹ ಚಟುವಟಿಕೆಗಳ ಮೂಲಕ ಸಮಾಜಕ್ಕೆ ಸಂಪೂರ್ಣವಾಗಿ ನಾವು ಯಾವಾಗ ತೊಡಗಿಸಿಕೊಳ್ತೇವ ಆಗ ನಮ್ಮನ್ನ ಸಮಾಜ ಗೌರವಿಸ್ತದೆ ಮತ್ತು ನೆನಪಿಸಿಕೊಳ್ತದೆ ಎಂಬುದಕ್ಕೆ ಸ್ಫೂರ್ತಿ ಇವತ್ತು ನಮ್ಮ ಸನ್ಮಾನ್ಯ ದಿವಂಗತ ಗುರುಸ್ವಾಮಿಯಾದಂತಹ ಪ್ರಭಾಕರಣ್ಣವರು ಈ ಪರಿಸರದಲ್ಲಿ ಧಾರ್ಮಿಕ ಪ್ರಶ್ನೆಯೊಂದಿಗೆ ಇವತ್ತು ನಾವೆಲ್ಲ ಸಮಾಜ ಪರ ಕೆಲಸ ಮಾಡೋದ್ರಿಂದ ಸ್ವಲ್ಪ ಹೇಳ್ಬೇಕಾಗ್ತದೆ. ನಾವೆಲ್ಲ ಬಹಳಷ್ಟು ಹುಡುಗರನ್ನ ಅಥವಾ ಬೇರೆ ದುಶ್ಚಟಗಳಿಗೆ ಬಲಿಯಾದವರನ್ನ ಕೌನ್ಸಿಲಿಂಗ್ ಅಥವಾ ಅವರನ್ನ ಬೇರೆ ಬೇರೆ ಸೆಂಟರ್ ಡಿಅಡಿಕ್ಷನ್ ಸೆಂಟರ್ಗಳಲ್ಲಿ ಮಾಡ್ತೇವೆ. ಆದ್ರೆ ಹಿಂದೂ ಸನಾತನ ಧರ್ಮದಲ್ಲಿ ಆ ಮಾಲಾಧಾರಣೆಯ ಮೂಲಕ 48 ದಿವಸಗಳ ಯಾರು ವ್ರತಾಚರಣೆಯನ್ನ ಅಯ್ಯಪ್ಪ ಸ್ವಾಮಿ ವ್ರತಾಚರಣೆಯನ್ನ ಮಾಡ್ತಾನ ಅಂತವನು ನಿಷ್ಠೆಯಿಂದ ಆ ವ್ರತಾಚರಣೆ ಮಾಡಿದ್ರೆ ಆ ದುಶ್ಚಟಗಳಿಂದ ಖಂಡಿತ ಹೊರಗಡೆ ಬರಲಿಕ್ಕೆ ಸಾಧ್ಯ, ಹೊಸ ಜೀವನವನ್ನ ಮಾಡಿಕೊಡ್ಲಿಕ್ಕೆ ಸಾಧ್ಯ ಅಂತ ತೋರಿಸಿಕೊಟ್ಟವರು ನಮ್ಮ ಹಿಂದೂ ಸನಾತನ ಧರ್ಮದ ಎಲ್ಲ ಗುರುಸ್ವಾಮಿಗಳು ತನ್ನ ಶಿಷ್ಯ ಬೃಂದದೊಂದಿಗೆ ಅವರಿಗೆ ಧಾರ್ಮಿಕತೆಯ ಮೂಲಕ ಸಾಮಾಜಿಕವಾದಂತಹ ಒಂದು ಉತ್ತಮ ಸಂದೇಶವನ್ನು ಕೊಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ರಿಜಿಸ್ಟರ್ಡ್ ಡಿವಿ ಇವರನ್ನ ಕೂಡ ಅಭಿನಂದಿಸ್ತೇನೆ, ಮತ್ತೆ ಎಲ್ಲ ಜಂಟಿ ಸಂಸ್ಥೆಗಳನ್ನ ಕೂಡ ಅಭಿನಂದಿಸ್ತೇನೆ. ಇಂತಹ ಸಮಾಜಪರ ಕಾರ್ಯಕ್ರಮಗಳು ತಮ್ಮಿಂದ ಮತ್ತಷ್ಟು ಆಗಲಿ, ಈ ಸಮಾಜಕ್ಕೆ ತಮ್ಮಿಂದ ಒಳಿತಾಗಲಿ ಎಂಬ ಶುಭಾಶಯದೊಂದಿಗೆ ತಮ್ಗೆಲ್ಲರಿಗೂ ಕೂಡ ಈ ರಕ್ತದಾನ ಶಿಬಿರದಲ್ಲಿ ತಮ್ಮ ರಕ್ತವನ್ನ ದಾನ ಮಾಡುವುದರ ಮೂಲಕ ಮತ್ತೊಮ್ಮೆ ಇದರವರೆಗೆ ಸ್ಫೂರ್ತಿಯ ಕೆಲಸವನ್ನ ನೀವು ಮಾಡಿ ಎಂಬ ಶುಭಾಶಯದೊಂದಿಗೆ ಮಾತಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಪ್ರಣಾಮವಾಗಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಆದರೆ ಈಗ ದಾನ 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 ಅನ್ನದಾನ ರಕ್ತದಾನ ದಾನ ಅಂತ ಹೇಳ್ತಾ ಇದ್ದೇವೆ. ಆದರೆ ರಕ್ತದಾನಕ್ಕೆ ನಾನು ಹೇಳ್ತೇನೆ, ರಕ್ತದಾನ ಅಲ್ಲ, ಇದು ಜೀವದಾನ. ಯಾಕಂದರೆ ರಕ್ತದಾನ ಮಾಡಿ ಜೀವವನ್ನು ಉಳಿಸುವ ಕೂಡಿದ ಪರಿವರ್ತನೆ ಆಗಿ ಉಳಿಸುವಂಥ ಮಾತನ್ನು ಮಾಡಬೇಕು. ಅದೇ ರೀತಿ ವಿದ್ಯಾದಾನ ಅಲ್ಲ, ಜೀವನದಾನ. ವಿದ್ಯೆಯನ್ನು ಕೊಟ್ಟು ಅವರ ಜೀವನವನ್ನೇ ಪರಿವರ್ತನೆ ಮಾಡುವಂಥ ವಿದ್ಯೆಯನ್ನು ನಾವು ಕೊಡ್ತಾ ಇದ್ದೇವೆ. ಅದು ವಿದ್ಯಾದಾನ ಮತ್ತು ಜೀವನದಾನ ನಾನು ಹೇಳಿ. ಮತ್ತು ನಾವು ಅನ್ನ ದಾನ ಮಾಡ್ತೇವೆ, ಎಲ್ಲರೂ ಬರ್ತಾರೆ, ಹೇಳಿದರೆ ನನಗೆ ತೃಪ್ತಿ ಆಗುತ್ತೆ. ಒಮ್ಮೆಗೆ ಅವರು ತೃಪ್ತಿ ಆಗ್ತಾರೆ. ಅದಕ್ಕೆ ಅನ್ನದಾನ ಕೂಡ
ಮಾಡುವುದು ಉಳಿದುದಾನಿದೆ. ಅನ್ನದಾನ, ರಕ್ತದಾನ, ವಿದ್ಯಾದಾನ ಈ ದಾನವನ್ನು ನಾವು ಮಾಡುವರೆ ಇವರೆಲ್ಲ ಇಷ್ಟು ಪ್ರೇರಣೆಯಿಂದ ನಮ್ಮನ್ನು ಮುಂದೆ ಕಳಿಸಿದ್ದಾರೆ. ಪ್ರಭಾಕರನವರನ್ನು ಅವರ ಉಪಸ್ಥಿತಿಯಲ್ಲಿ ಅವರೀಗ ಜೀವಂತವಾಗಿದ್ದು ಅವರ ಫೋಟೋವನ್ನು ದೇವರನ್ನಾಗಿ ಬಿಟ್ಟು ಅವರನ್ನು ಪ್ರಾರ್ಥಿಸಿ ಅವರನ್ನು ನಾವು ಸ್ಮರಿಸಿ ಇಂಥ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಅಂಥ ಕೆಲಸವನ್ನು ನಮ್ಮೆಲ್ಲರಲ್ಲಿ ಮಾಡಿ ಬಂದ ನಮ್ಮನ್ನು ಅದನ್ನು ತಯಾರು ಮಾಡಿದ್ದಾರೆ. ಅದೇ ದೊಡ್ಡ ಕಾರಣ. ಇಂಥದ್ದು ನೀವು ಇನ್ನೂ ನಮ್ಮ ಮತ್ತೆ ಎಲ್ಲ ಸಹಕಾರರನ್ನು ಒಂದುಗೂಡಿಸಿ ಇಂಥ ಕೆಲಸವನ್ನು ನೀವು ಮುಂದೆ ಮಾಡಿ ಇದು ಮುಂದೆ ಹೋಗಲಿಲ್ಲ ಅವರ ಫೋಟೋ ಇಟ್ಟುಕೊಂಡು ನಾವು ಅವರನ್ನು ಪೂಜಿಸಿ ದೇವರ ಪ್ರಾರ್ಥನೆ ಮಾಡ್ತೇವಲ್ಲ, ಅದು ಇದಕ್ಕಿಂತ ದೊಡ್ಡ ದಾನ ನಮ್ಮ ಸಮಾಜಕ್ಕೆ ಬೇಡವಿಲ್ಲ. ಇದು ಎಲ್ಲಕ್ಕಿಂತ ದೊಡ್ಡ ದಾನ ಕೊಟ್ಟ ಪ್ರಭಾಕರ್ ಅವರಿಗೆ ನಿಜವಾಗಿಯೂ ನಾನು ಅಭಯನಾಗಿದ್ದೇನೆ. ಅದನ್ನು ಅವರು ಎಲ್ಲರನ್ನು ಜೋಡಿಸಿ ಕೂಡಿಸಿ ಮಾಡುವಂತ ಪ್ರೇರೇಪಿಸಿ ಅವರಿಗೆ ಎಲ್ಲರಿಗೂ ಅದು ನಡೀತಾ ಉಂಟು. ಇದೊಂದು ದೊಡ್ಡ ದಾನ. ಇಂಥ ಒಂದು ಕೆಲಸ ಇನ್ನೂ ಕೂಡ ಸಮಾಜಕ್ಕೆ ಬೇಕಾದ ಉಳಿದ ಕಾರ್ಯವನ್ನು ಪ್ರಭಾಕರ ಮುಖಾಂತರ ನಾವೆಲ್ಲ ಮಾಡುವ, ನಮಗೆಲ್ಲರೂ ಧೈರ್ಯ ಮತ್ತು ಸ್ಫೂರ್ತಿ ಸಿಗಲಿ ಮತ್ತು ನಾವು ಒಬ್ಬರಿಗೊಬ್ಬರು ಮನಸ್ಸಿನ ಪ್ರೀತಿಯಿಂದ ಇದೊಂದು ಧ್ಯೇಯ ಇಟ್ಟುಕೊಂಡು ನಾವು ಕೆಲಸವನ್ನು ಮುಂದುವರಿಸುವ. ನಮಗೂ ದೇವರ ಸಹಾಯ ಸಿಗಲಿ ಮತ್ತು ಇಂಥ ಸಹಾಯಕ ಕೆಲಸ ಮಾಡುವಂತ ಪ್ರೇರಣೆ ಆಗಲಿ. ಇನ್ನೂ ಹೆಚ್ಚಿನ ಕೆಲಸ ನಮ್ಮಿಂದ ನಡೆಯಲಿ ಹೇಳಿಕೊಂಡು ಪ್ರಾರ್ಥಿಸಿಕೊಂಡು ನನ್ನೆರಡು ಮಾತು ಮುಗಿಸ್ತೇನೆ. ಅಂತೂ ಇಂಥ ಶುಭ ಕಾರ್ಯದಲ್ಲಿ ಭಾಗಸ್ವಾಮ್ಯ ಕರೆದಂತ ನಿಮಗೆಲ್ಲರಿಗೂ Jengina Sharingar Jengina ದೇಶದ ಪಂಪನಗ ಲೇಟೆಸ್ಟ್ ಸ್ಟಾಟಿಸ್ಟಿಕ್ಸ್ ಪಂಡಿದೆ. including 9,014 units of blood board ಈ ಪ್ರದೇಶದ ಪೂರಕ್ಕೆ ದಾನಗಳು ಸಿಕ್ಕುದು ಏತನ್ ಪಂಡ ಬಜ್ಜಿ 3,000 ಕೋಟಿ ಆನೆ ಸಿಕ್ಕುದು ಬ್ಲಡ್ ಆನೆ. ನಾವು ಈಗ ಈಚ್ ಟೆಕ್ನಾಲಜಿ ಈಚ್ ಅಡ್ವಾನ್ಸ್ ಆಂಡಲ್ಲ ಈಗ ಇಂಥ ಮುಟ್ಟಲ್ಲ ಬ್ಲಡ್ ಸಬ್ಸ್ಟಿಟ್ಯೂಟ್ ಏನು ಸಿಕ್ಕಿದೆ. ಈಗ ಬ್ಲಡ್ ಸಿಕ್ಕ ಮನುಷ್ಯರ ಬ್ಲಡ್ ಬರೋಡ ಇಂಥ ಓವರ್ ಟೆಕ್ನಾಲಜಿ ಇಂಥ ಬ್ಲಡ್ ಸಬ್ಸ್ಟಿಟ್ಯೂಟ್ ಕೊಟ್ಟನಾಗ ಓಡಿ ಹೋದಂಗೆ ಇಂಥ ಕಿಡ್ನಿ ಆರ್ಟಿಫಿಷಿಯಲ್ ಕಿಡ್ನಿ ಬೋದಿದ್ದು ಆರ್ಟಿಫಿಷಿಯಲ್ ಹಾರ್ಟ್ ಎಲ್ಲ ಬೋದಿದ್ದು మన ಆರ್ಟಿಫಿಷಿಯಲ್ ಬ್ಲಡ್ ಇಂಥ ಬೋದಿದ್ದು ಬ್ಲಡ್ ಕೊರ ಇದ್ದಂಡ ಈಗ ಮನುಷ್ಯರಿಗೆ ಕೊರೋಡ ಆದ್ರೆ ಇಚ್ಛೆ ಈಗ ದೇಹಡು 15 ಯೂನಿಟ್ ಬ್ಲಡ್ ಇಟ್ಕೊಂಡು ಯಾವಾಗ ಬ್ಲಡ್ ಹಿಂಗೆ ಡೊನೇಷನ್ ಮಾಡ್ತಾರೆ ಇಂಕ ಬಜ್ಜಿ 1 ಯೂನಿಟ್ ಕೊಡ್ತೀವಿ. 1 ಯೂನಿಟ್ ಬಂದ ಬಜ್ಜಿ 330 ml of blood ಬೇಕು. 5 లాస్ ఉన్నది పంట దాని ఇచ్చి చెప్పంట ముందు 330 ml ಬ್ಲಡ್ ಕೊಡ್ಬಾರ ಅವು 3 ದಿನಕ್ಕೆ ಕೂಡ ರೀಪ್ರೊಡ್ಯೂಸ್ ಆಗ್ಬೋದು. ಇದು ಓನ್ಲಿ ಮೈನಸ್ ಸೈಡ್ ಎಫೆಕ್ಟ್ ಇನ್ನೇ ಸೈಡ್ ಎಫೆಕ್ಟ್ ದಾದಾಪನಂತ ಒಂದಕ್ಕೆ ಗಂಟೆ ಸೂಜಿ ತೂದು ಕೋಡಿಯೇ ಜರೂರ ನೀಡಿ ಬಂದಾಗ ನೀರು ಕೂಡ ಲಿಮಿಟ್ ನೀರು ಚೂರು ದಪ್ಪ ಆಯ್ತು ನಾ ತಿನ್ಕೊಂಡ ಐಟೊಂದು ಕೋಡಿಗೆ ಆಯ್ತಂತ ಒಂದಕ್ಕೆ ಬ್ಲಡ್ ಕೊಡ್ದಾಕಿನ ಚೂರು ಬಿಸಿನೆಸ್ ಅನ್ನೋ ಹತ್ರ ಸುಸ್ತಾದಿನ ಸಾಕಾದಿನ ಬಿಟ್ಟು ಅವು ಸಮಾಜಿ ಜ್ಯೂಸ್ ಇದೆ ಒಣಸ ತಿನ್ಕೊಂಡ ಅವಳ ಹೋಗ್ಬೋದು ಮುಂದೆ 2 ಬಿಟ್ಟಾಕಿನ ಆಯ್ತದ ಸೈಡ್ ಎಫೆಕ್ಟ್ಸ್ ಎಲ್ಲ ಹೆಚ್ಚು ಬ್ಲಡ್ ಡೊನೇಷನ್. But just see the advantages are on blood cancer. ಇದೇನಂತ ಒಬ್ಬರು ಪಂಪೇಟೆ ಅಂತ ಈಗ ಪನೊಂದ್ಕೊಂಡದ್ದು ಪೂರ ರಿಸರ್ಚ್ ಮಾಡಿದ್ರೆ ನೆತ್ತ ಪೂರ ಪೇಪರ್ಸ್ ಪಬ್ಲಿಷ್ ಆದಾದ್ರೆ ಅಂತ ಫಸ್ಟ್ ಅಂತ ಮೇನ್ ಅಡ್ವಾಂಟೇಜಸ್ ದಾದ ಬಂತಿರೋದ ಬ್ಲಡ್ ಡೊನೇಷನ್ ಇಯರ್ ರೆಗ್ಯುಲರ್ಲಿ ಮಂತ್ ಇಫ್ ವೇರ್ ಲೈಕ್ ಆಫ್ನ ಚಾನ್ಸಸ್ ಆಫ್ ಹಾರ್ಟ್ ಅಟ್ಯಾಕ್ ಅಷ್ಟು ಕಮ್ಮಿ ಅಂತ ಡಯಾಗ್ನೋಸ್ ಇಟ್ ಹಾರ್ಟ್ ಪ್ರೊಟೆಕ್ಟೆಡ್ ಏತ್ ಬ್ಲಡ್ ಇನ್ ಕೊರೋನ್ ಫಾರ್ ಪೇಪರ್ ಅಲ್ಲಿ ಆದರೆ ಇಟ್ ಟೆನ್ಸ್ ಟು ಪ್ರೊಟೆಕ್ಟ್ ದ ಹಾರ್ಟ್ ಅಂದ್ರೆ ಅಲ್ಲಿಗೆ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅವ್ರ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಭಾರಿ ಕಮ್ಮಿ. ಅವತ್ತು ಡೈಟ್ ಬಂದ ಬ್ಲಡ್ ಕೊಡೋದು ಕಾರಣ ಮೂವ್ಮೆಂಟ್ ಅದರಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಕಮ್ಮಿ ಆಗೋದು. ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಆಗೋದು ಫಸ್ಟ್ ಥಿಂಗ್. ಮತ್ತು ಇಂಕ್ಲೇನ ರಕ್ತಡ ಐರನ್ ಕಂಟೆಂಟ್ ಅಂತ ಕಮ್ಮಿ ಬಂದಿದೆ. ಇದನ್ನು ಗರ್ಭದ ಅಂಶ ಇಟ್ಕೊಡ್ತಾರೆ. ಗರ್ಭದ ಅಂಶ ಇಂಚದ ಇಂಕ್ಲೂಡ್ ಗರ್ಭ ತಿನ್ನಾಗ ತಪ್ಪು ತರಕಾರಿ ತಿನ್ನಕ್ಕೆ ಗರ್ಭಪುರ ಜಾಸ್ತಿ ಇತ್ತು ತಿನ್ನಾಗ ಇಂಕ ಬೇರೆ ಬೋಡಿ ಚೂರು ಗರ್ಭ ಮಾತ್ರ ಇತ್ತು. ಸೊ ವ್ಯಾಪ್ತಿ ಗರ್ಭಪುರ ಅಂಚನೆ ಬಾಡಿ ಕೂಡ ಅಕ್ಯುಮಿಲೇಟ್ ಆಗೋಣ ಒಂದು ಅಕ್ಯುಮಿಲೇಟ್ ಆಗೋಣ ಒಂದು ಹಾರ್ಟ್ ಲಿವರ್ದು ಪ್ಯಾಂಕ್ರಿಯಾಸ್ ಕೂಡ ಅಕ್ಯುಮಿಲೇಟ್ ಆಗೋಣ. ಸೊ ಎಂಟ್ರಿ ಆಗೋಣ ಒಂದು ನೆಟ್ ಗೊತ್ತು ಬರುತ್ತೆ ಅದೇ ಅವರು ಆಯ್ತಾ ಐರನ್ ಕಂಟೆಂಟ್ ಚೂರು ಕಮ್ಮಿ ಆಗಿ ಹೋಗೋಣ ಇದ್ರ ಹೃದಯಕ್ಕೆ ಹೋಗೋಣ ಚಾನ್ಸಸ್ ಇತ್ತು ಐತೆ ಒಂದು ಐರನ್ ಕಂಟೆಂಟ್ ಜಾಸ್ತಿ ಅಂದ್ಕೊಂಡ ಮಸ್ತ್ ಪ್ರಾಬ್ಲಮ್ ಕೊಡೋದು ಹೋಗೋದು ಮುಂಚೆ ಹಾರ್ಟಿಂದ ಮಿಕ್ಕ ಪ್ರೆಷರ್ ಜಾಸ್ತಿ ಪಾಡು ಅದೇ ಲಿವರ್ ಅಥವಾ ಪ್ಯಾಂಕ್ರಿಯಾಸ್ ಜಾಸ್ತಿ ಕಲೆಕ್ಟ್ ಆಗಿ ಚಾನ್ಸಸ್ ಆಫ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಆಗೋದು. ಅದಕ್ಕೆ ಏರ್ ಜಾಸ್ತಿ ಬ್ಲಡ್ ಕೊಡೋದು ಹೋಗ್ತಾರೆ ಅಲ್ಲಿ ತೂತಾರೆ ಇಲ್ಲ ನಾರ್ಮಲ್ ಪಾಪ್ಯುಲೇಷನ್ ಏರ್ ಉಳ್ಳೇರು ಏರ್ ಬ್ಲಡ್ ಜಾಸ್ತಿ ಕೊಡ್ತಾರೆ ಅಲ್ಲಿ ಕಂಪೇರ್ ಮಾಡ್ತೀನ ಏರ್ ಬ್ಲಡ್ ಜಾಸ್ತಿ ಕೊಡೋದು ಇಪ್ಪೇರು ಅದ್ರ ಚಾನ್ಸಸ್ ಆಫ್ ಕ್ಯಾನ್ಸರ್ ಬಂದ್ಕೂಡ ಕಮ್ಮಿ ಉಂಟು. ಸೊ ಹಾರ್ಟ್ ಪ್ರೊಟೆಕ್ಷನ್ ಇಟ್ಕೊಂಡು ಕ್ಯಾನ್ಸರ್ ಬರ್ಬೇಕು ಜಾಸ್ತಿ ಇಟ್ಕೊಂಡು only few of the people even obesity is somewhat ದಪ್ಪ ಇರ್ತಾರೆ ಅಲ್ಲಿ ಬ್ಲಡ್ ಕೊಡೋದು ವೆಯ್ಟ್ ಲಾಸ್ ಹಾಕೊಂಡು ಬರ್ತಾರೆ మనకి ಜಾಸ್ತಿ 15 ಜನ ಜಾಸ್ತಿ ಬ್ಲಡ್ ಕೊಡೋದ್ಕೊಂಡ ಎಕ್ಸ್ಟ್ರಾ ವೆಯ್ಟ್ ಕಮ್ಮಿ ಆಗ್ತದೆ.
ಒಂಚೂರು ವೇಟ್ ಕಮ್ಮಿ ಆಗ್ತಾ ಚಾನ್ಸಸ್ ಬರ್ತಾರೆ ಅಂತ. ಸೊ ಹೆಲ್ತ್ ಬೆನಿಫಿಟ್ ನೆಟ್ ಜಾಸ್ತಿ ಉಂಡೇ ಉಂಟು ಅಂತ. ಸೊ ಕುಡನಿದಾಗ ಇದು ಮಸ್ಟ್ ಬೆನಿಫಿಟ್ ಅಂತ ಇಲ್ಲಿ ರಕ್ತ ಕೊಡ್ಬಾರದೆ ನಾವು ರಕ್ತ ಪ್ರೊಡ್ಯೂಸ್ ಆಗೋದು. ಸೊ ಬೋನ್ ಮ್ಯಾರೋ ಸ್ಟಿಮ್ಯುಲೇಷನ್ ಆಗೋದು. ಬೋನ್ ಮ್ಯಾರೋ ಸ್ಟಿಮ್ಯುಲೇಷನ್ ಅಂದ್ರೆ ಬ್ಲಡ್ ಪ್ರೊಡ್ಯೂಸ್ ಆಗೋದು. ಸೊ ಬ್ಲಡ್ ಪ್ರೊಡ್ಯೂಸ್ ಆಗೋ ಒಟ್ಟು ನಿಮಗೆ ಜೀವನ ಬ್ಯಾತೆ ಕೊಡೋ ಧೈರ್ಯ ಸ್ಥಾನಕ್ಕೋಸ್ಕರ ದಾದ ಕೊಡು ಅವನ್ನ ಪ್ರೊಡ್ಯೂಸ್ ಆಗುತ್ತೆ ಒಟ್ಟು ಸಾಕು. ಅದಕ್ಕೋಸ್ಕರ ಇಟ್ಸ್ ವೆರಿ ಗುಡ್ ಅಂದ್ರೆ ಸ್ಟಿಮ್ಯುಲೇಟ್ ಮಲ್ಪಣಕ್ಕೋಸ್ಕರ ಅಲ್ಲ. ಈಗ ಒಂಚು ಯೂನಿಟ್ ಬ್ಲಡ್ ಕೊಡ್ಬಾರದೆ ಒಂಚು ಯೂನಿಟ್ ತುಂಬ ದಾದ ಹೋಗ್ತೀರ ನಮ್ಮ 10 ವರ್ಷ ತುಂಬಂತ ಒಂಚು ಯೂನಿಟ್ ಬ್ಯಾತೆಗ್ಲಿಂಚ ರಕ್ತ ಬೋರ್ಡಾಗಲಿ ಮಾತ್ರ ಕೊಡೋದಕ್ಕೆ ನಾನು ಆದರೆ ಇದಾದ ಅಡ್ವಾನ್ಸ್ಮೆಂಟ್ ಆಗ್ತೀನಿ ಒಂದು ಯೂನಿಟ್ ಬ್ಲಡ್ 4 ಪ್ಯಾಕೆಟ್ ಯೂನಿಟ್ ಇರ್ಬೇಕು. 4 ಪ್ಯಾಕೆಟ್ ಇಂಚಾಗ ಇಂಗ್ಲೆಂಡ್ ನೆಟ್ಟದ ಅಂಶ ಒಂದು RBC ಅಂತ ಪಲ್ಪರ ಇಂಗ್ಲೆ ಬೋರ್ಡ್ ಹಿಮೋಗ್ಲೋಬಿನ್ ಅಂತ ಪಲ್ಪರ ಮತ್ತೆ ಆಪರೇಷನ್ ಟೈಮ್ ಇದ್ರೆ ಆಕ್ಸಿಡೆಂಟ್ ಆಗಿನ ಟೈಮ್ ಇದ್ದೀರ ಕೀಮೋಥೆರಪಿ ಸರ್ಜರಿ ಮಾಡ್ಕೊಂಡಾಗ ಕ್ಯಾನ್ಸರ್ ಬಂದಾಗ ಆಪರೇಷನ್ ನಾವು ಈಗ ರಕ್ತ ಬೋರ್ಡ್ ಹಾಕೋಣ ಅಂತ. ಸೊ ಅವು ಈಗ RBC ಕಂಪೋನೆಂಟ್ ಇಟ್ಕೊಂಡು ಆಗ್ತದೆ. ಕೊಡೋನ್ ಕಂಪೋನೆಂಟ್ ಹೋಗ್ಕೊಂಡ್ಬರೋ ಇನ್ನು ಪ್ಲೇಟ್ಲೆಟ್ಸ್ ಅಂತ ಬರ್ತಾರೆ. ಈಗ ತೆಂಗಿನ ಪ್ಲೇಟ್ಲೆಟ್ಸ್ ಅದನ್ನು ಈಗ ನೆತ್ತೇರನ್ನ ಮಸ್ತ್ ಬಜಿ ನೀರು ಗಟ್ಟಿ ಕಟ್ಟರ ಬಿಟ್ಬುಜಿ ಆತೆ ಅಂತ. ಸೊ ಅದನ್ನು ಅವು ಕಮ್ಮಿ ಅಂದ್ಕೊಂಡೈತೆ ಈಗ ಸ್ಪಾಂಟೇನಿಯಸ್ ಬ್ಲೀಡಿಂಗ್ ಅಂತ ಬಂದ್ಬಾರ ಮಂದಿದಲ್ಲ ನಿಂತಿರೋ ಬರ್ತಾನೆ ಮೂಗ್ದಲ್ಲ ಕಣ್ಣಲ್ಲ ಕಿವಿದಂಗೆ ಲೈಫ್ ನಿಂತ ಬರೋ ಬರ್ತಾನೆ. ಒಂದು ಪ್ಲೇಟ್ಲೆಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಇನ್ ದಟ್ ಟೈಮ್ಗೆ. ಅದಕ್ಕೆ ಬ್ಲಡ್ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಬೋರ್ಡ್ ಹಾಕೊಂಡಾಗ ರೀಸೆಂಟ್ಲಿ ಈ ಸತಿ ತೆಗೆದುದಾಯ್ತು ಅಂತ ಈ ಪ್ಲೇಟ್ಲೆಟ್ಸ್ ಬೋರ್ಡ್ ನೆಂಕ್ಲೆಗಂತ ಪೂರ ಬ್ಲಡ್ ಬ್ಯಾಂಕ್ಸಿಗೆ ಪ್ಲೇಟ್ಲೆಟ್ ಶಾರ್ಟೇಜ್ ಆಗ್ತದೆ. ನೆತ್ತಿರುತ್ತೆ ಹಿಮೋಗ್ಲೋಬಿನ್ ಕಂಪೋನೆಂಟ್ ಅಂತ ಎಂಗ್ಲೆ ಪ್ಲೇಟ್ಲೆಟ್ ಕಮ್ಮಿ ಮೂರ್ದಿತ್ತಂತೆ. ಅವಾಗ ಕೂಡ ಮೂರನೇ ಇಟ್ಟು ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಅಂತ ಅವಾಗ ಆಪರೇಷನ್ ಟೈಮ್ ಬ್ಲಡ್ ಪ್ರೆಷರ್ ಜಾಸ್ತಿ ಮನ್ಕೊರ ಬೋಡಾಗ. ಸೊ ನೀವು ಒಂಜಿ ಪಾಯಿಂಟ್ ಬ್ಲಡ್ ಕೊಡ್ಬಾರದೆ 1 ಪಾಯಿಂಟ್ ಆಫ್ ಬ್ಲಡ್ ಇಟ್ ಮೂಜಿ ಕಂಪೋನೆಂಟ್ಸ್ ಮೂಜ್ ಕಂಪೋನೆಂಟ್ಸ್ ಫಾರ್ ಡಿಫ್ರೆಂಟ್ ರೀಸನ್ಸ್. ಸೊ ವೇಸ್ಟೇಜ್ ಅಂದ ಆಪನೆ ಇಚ್ಚಿ ಯೂಶ್ವಲಿ ವೆರಿ ಲೋ ಟೈಮ್ಸ್ ವೈಟ್ ಅಂದ ಯಾಪ ಬ್ಲಡ್ ಯೂಸ್ ಆಗ್ತಿಚ್ಚಿ ಇದು ಎಂಗ್ಲೆ ಪ್ರಿಸರ್ವ್ ಮಾಡಿ ದಿಯೋಲಿ ಬ್ಲಡ್ ಬ್ಲಡ್ ನೀಲಿ ಉಚ್ಚಿಗಳು ಮುಟ್ಟೆ ಇದು ದಿಯೋಲಿ ಐಟೆನ್ ಆತ ಬ್ಲಡ್ ಇಲ್ಲ ಪ್ಲೇಟ್ಲೆಟ್ಸ್ ಪೂರ ಮಾತ್ರ 5 ದಿನ ಮುಟ ಮಾತ್ರ ದಿಯೋಲಿಂಗ್ಲೆ 7 ದಿನ ಮುಟ ಮಾತ್ರ ದಿಯೋಲಿ ಅಂತ ಲೈಫ್ ಸ್ಪೈನ್ ಆತಿರ್ತೀನಿ ಅಂತ पण ಅಂತ ತುಂಬೆ ಪೂರ ಯೂಸ್ ಆಗ್ಕೋಕೊಂಡು ಬಹು ಎಂಗ್ಲೆ ಒಂದು ತಿಂಗಳ ಮುಟ್ಟಲ್ಲ ಬ್ಲಡ್ ಯೂಸ್ ಆಗ್ತಿತ್ತು ಅವು ಮಾತ್ರ ವೇಸ್ಟೇಜ್ ಆಪಣ ಅದ ಗುಡ್ಡು ದಟ್ ಇಸ್ ವೆರಿ ಮಿನಿಮಮ್ ರೇಟ್. ಎಂಗ್ಲು ದಾಪಣಂತೆ ಇಂಗ್ಲೆಂಡ್ ಪಾದಮೂಲ ಇದು ಕೇಮ್ಸ್ದಾಗ ಬ್ಲಡ್ ಬ್ಯಾಂಕ್ ಇತ್ತು ಎಂಗ್ಲು ಸ್ಟಾಟಿಸ್ಟಿಕ್ಸ್ ಸ್ಲೀಪರ್ ಏತ್ ಬ್ಲಡ್ ಬೋದನು ಏತ್ ಉಪಯೋಗ ಆಗ್ತದೆ ಏತ್ ಬೋದನು ಅಂತ. ಸೊ ಏತ್ ಯೂಸ್ ಆಗ್ತಿಚ್ಚಿ ಇಟ್ಸ್ ರಿಯಲಿ ಲೆಸ್ ದೆನ್ 1%. 1% ಕಮ್ಮಿ ಪುಣ ಆತೆ. ಸೊ ಮೋಸ್ಟ್ ಆಫ್ ದ ಟೈಮ್ ಎಂಗ್ಲೆ ಬ್ಲಡ್ ಶಾರ್ಟೇಜ್ ಇಪ್ಪುಡು ಬ್ಲಡ್ ವೇಸ್ಟೇಜ್ ಅನ್ನ ಆಪು. ಸೊ ಮಸ್ತ್ ಪೂರ ಮಿಕ್ಸ್ ನಂದ ತಪ್ಪು ಭಾವನೆ ಉನ್ನದ ಬ್ಲಡ್ ಅನ್ನ ಏರಿಗೆ ಶುಗರ್ ಇಪ್ಪುಂಡು ಏರಿಗೆ BP ಇಪ್ಪುಂಡು ಮಕ್ಕಳಿಗೆ ಕೂಡ ಬ್ಲಡ್ ಕೊರ್ರ ಆಪುಜಿ ಇಲ್ಲಿ ಅಂಚದಾಲ ಹೆಚ್ಚಿ. ದ ಓನ್ಲಿ ರೀಸನ್ ದ ಪರ್ಸನ್ ಏರಿಗೆ ಕೊರ್ರ ಆಪುಜಂದ ಏನು 3 ತಿಂಗಳು ದುಂಬು ಉಲಾಯಿ ಒಂಜಿ ಬ್ಲಡ್ ಕೊಡ್ತೇರ ಯೂಶಲಿ 3 to 6 months ಮಾಡ್ತಾರೆ. ಏನು 3 ತಿಂಗಳು ವರ ಕೊರಲಿ ಆತೆ ಅಂತ ಪ್ರಾಯ ಆಸ್ಪತ್ರೆ ಜಾಸ್ತಿ ಆಗಲಿ ಎಂಗ್ಲು ಕೇನು ಜಗ್ ಬ್ಲಡ್ ಕೊರ್ರ ಆತೆ ಅಂತ ಪಕ್ಕ ಅದೇ ಬ್ಯಾತ ಅದೇ ರಕ್ತದ ಇನ್ಫೆಕ್ಷನ್ ಇತ್ತು ಅಲ್ಲಿ ಕೊರ್ರ ಆಪುಜ ಈ ತಗ್ಲಿ ಕುಡ್ದು ಬ್ಯಾತ ಏರ್ಲ ಬಗ್ಗೆ ಬ್ಲಡ್ ಕೊರ್ರ ಜನ ಏರ್ಲ ಹೆಚ್ಚೆ ಬ್ಲಡ್ ಕರ್ಪುಣ ದುಂಬು ಅಗ್ಲ BP ಕೂಡ ಚೆಕ್ ಮಾಡಿ ಬೇರೆ ಲಾಸ್ಟ್ 3 ತಿಂಗಳು ಬ್ಲಡ್ ಕೊಡ್ತಾರೆ ಇದನ್ನು ಇದಕ್ಕೇನು ಬೇರೆ ಆದ್ರೂ ನಾವು ಸೌಭಾಗ್ಯ ಐತಲ್ಲ ಅದು ಪೂರಗಿಲ್ಲ ಬ್ಲಡ್ ಕೊರೋಲಿ ಇದು ಬಂದು ಮುಂಜಿ ಪದೋಲಿದ್ದಾರಿಂದ ಎಂಗ್ಲಿನ ಸೊಸೈಟಿ ಎಂಗ್ಲಿಂಗ್ ಬ್ಯಾತಲ್ಲಿ ಕೂದು ಹೀರೋಸ್ ಬಂದ್ಕೊಂಡಾಗತ್ತೆ ಎಲ್ಲ ಹೆಚ್ಚಿರಿ ಪೀಪಲ್ ಹೂ ಕೀಪ್ ಬ್ಲಡ್ ಆರ್ ದ ರಿಯಲ್ ಹೀರೋಸ್ ರೀ. ಎಂಕ್ಲಿನ ಇಟ್ ಸೊಸೈಟಿದ ಎಂಕ್ಲಿನ ಕೈ ಇತ್ತಲಾಗ್ಲಿನ ತೂನ ಏನು ನೆತ್ತೆ ಕೊಟ್ಬೇರೆ ಬಂದ್ಬಿರತ್ತೆ ಅಗ್ಲೇ ಸಚ್ಚೆ ಮನೆ ಇಲ್ಲ ಶೌರ್ಯರಲ್ಲೂ ಆಗಲಿ ಹೀರೋಸ್. ಸೊ ಐ ಗ್ಲಾಡ್ ವೆರಿ ಗ್ಲಾಡ್ that organizations have done such a thing, good thing really. English blood board hapondo the KMC daglu each pro hospital ge but team where you giving them that that's the biggest help we can get forward. Each bande 90 bande again good luck for you all. ಶಿಬಿರವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀ ಶ್ರೀನಿವಾಸ್ಗೆ ಇವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವಂತಹ ಡಾಕ್ಟರ್ ಪೃಥ್ವಿ ಶೆಟ್ಟಿ ಇವರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ವಂದನೆಗಳನ್ನು